ವಿದ್ಯಾರ್ಥಿ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣದ ಮರುತನಿಖೆಗೆ ಆಗ್ರಹಿಸಿ ನಡೆಯುತ್ತಿರುವ ಪ್ರತಿಭಟನೆಗಳು ಮುಂದುವರೆದಿದೆ. ಈಗಾಗಲೇ ಹಲವಾರು ಸಂಘಟನೆಗಳು ಸೌಜನ್ಯ ಪ್ರಕರಣದ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ ಆರಂಭ ಮಾಡಿವೆ. ಇದೀಗ ಪ್ರಕರಣದ ಮರುತನಿಖೆ ನಡೆಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರಿನಲ್ಲಿ ಪ್ರತಿಭಟನೆ ನಡೆಸಿದೆ. ಪುತ್ತೂರಿನ ಅಮರ್ ಜವಾನ್ ಜ್ಯೋತಿ ಬಳಿ ಪ್ರತಿಭಟನೆ ನಡೆಸಿದ ಎಬಿವಿಪಿ ಕಾರ್ಯಕರ್ತರು ಸೌಜನ್ಯ ಕೊಲೆ ಪ್ರಕರಣ ನಡೆದು 11 ವರ್ಷಗಳು ಆದರೂ ಇಲ್ಲಿಯವರೆಗೆ ನ್ಯಾಯ ಸಿಗಲಿಲ್ಲ. ಪ್ರಕರಣದ ತನಿಖೆ ನಡೆಸಿದ ಸಿಬಿಐ ಕೂಡ ನೈಜ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿದೆ. ಈ ಹಿನ್ನೆಲೆ ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣವನ್ನು ಮರುತನಿಖೆಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿದರು. ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಅವಹೇಳನ ನಡೆಯುತ್ತಿದೆ. ಕೆಲವು ಚಿಂತಕರು ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ. ಇಂಥ ವ್ಯಕ್ತಿಗಳ ವಿರುದ್ಧವೂ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನೆಯಲ್ಲಿ ಎಬಿವಿಪಿ ರಾಜ್ಯ ಸಹ ಕಾರ್ಯದರ್ಶಿ ಆಶಿಕ್ ಕೊಯ್ಲಾ ಒತ್ತಾಯಿಸಿದ್ದರು. ವಿದ್ಯಾರ್ಥಿ ಸಂಘಟನೆ ಇದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಯಾವಾಗ ಈ ಪ್ರಕರಣ ಆಗ್ತದೋ ಕಠಿಣ ಶಿಕ್ಷೆ ಆಗಬೇಕು, ಈ ಪ್ರಕರಣ ಸಿಬಿಐಗೆ ಒಪ್ಪಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ ಹಿಂದೆ ಕೂಡ ಹೋರಾಟವನ್ನು ಮಾಡ್ತಾ ಬಂದಿತ್ತು. ಅದರ ಫಲಶ್ರುತಿಯಾಗಿ ಈ ತನಿಖೆಯನ್ನು ಸರ್ಕಾರ ಸಿಬಿಐಗೆ ಒಪ್ಪಿಸಿತ್ತು. ಆದರೆ ದುರದೃಷ್ಟಕರದ ವಿಚಾರ ಏನಂತ ಹೇಳಿದರೆ, ಸಿಬಿಐನ ತನಿಖೆಯ ನಂತರವೂ ಯಾರನ್ನು ಆರೋಪಿ ಅಂತ ಹೇಳಿ ಬಂಧನ ಮಾಡಿದ್ರು ಅವನನ್ನು ನಿರಪರಾಧಿ ಅಂತ ಹೇಳಿ ಘೋಷಣೆ ಮಾಡ್ತದೆ ಸಿಬಿಐ. ಆದರೆ ಯಾರು ನಿಜವಾದ ಆರೋಪಿಗಳು ಯಾರಿದ್ದಾರೋ ಅವರನ್ನು ಬಂಧಿಸುವ ಪ್ರಯತ್ನ ಇಷ್ಟರವರೆಗೂ ಆಗಲಿಲ್ಲ ಎನ್ನುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ನಾವು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂದರೆ ಹೆಣ್ಣನ್ನು ಒಂದು ಪೂಜನೀಯ ಸ್ಥಾನದಲ್ಲಿ ಒಂದು ಪೂಜಿಸುವಂತಹ ಸಂಸ್ಕೃತಿ ನಮ್ಮದು. ಹೆಣ್ಣಿಗೆ ಒಂದು ಮಾತೃ ಸ್ವರೂಪಿಯಾದಂತಹ ಒಂದು ಗೌರವ ಕೊಡುವಂತಹ ಒಂದು ಮಣ್ಣು ನಮ್ಮದು. ಆದರೆ ಈ ಮಣ್ಣಿನಲ್ಲಿ ಕಳೆದ 11 ವರ್ಷಗಳ ಹಿಂದೆ ಯಾವ ಸಹೋದರಿಯ ಒಂದು ಅತ್ಯಾಚಾರ ಆಗಿತ್ತೋ ಆ ಅತ್ಯಾಚಾರಕ್ಕೆ ಇನ್ನೂ ಕೂಡ ನ್ಯಾಯ ಸಿಗದೇ ಇರುವಂತಹದ್ದು ಬಹಳ ಬೇಸರದ ಸಂಗತಿ. ನಾವೆಲ್ಲರೂ ಸಿಬಿಐನ ಮೇಲೆ ಒಂದು ಗೌರವವನ್ನಿಟ್ಟು ಇಷ್ಟು ವರ್ಷಗಳ ಕಾಲ ಸಿಬಿಐನಿಂದ ನಮಗೆ ನ್ಯಾಯ ಸಿಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟವನ್ನು ನಿಲ್ಲಿಸಿದ್ವಿ. ಆದರೆ ಸಿಬಿಐನ ಇದು ತನಿಖೆಯ ನಂತರವೂ ನ್ಯಾಯ ಸಿಗದ್ರಿಂದ ವಿದ್ಯಾರ್ಥಿ ಪರಿಷತ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ರಾಜ್ಯದ ಪ್ರತಿ ಶಾಖೆಗಳಲ್ಲಿ ಇಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಅಂತ ಹೇಳಿದರೆ ಎಲ್ಲಿಯವರೆಗೂ ಈ ಸೌಜನ್ಯ ಎನ್ನುವ ಸಹೋದರಿಗೆ ನ್ಯಾಯ ಸಿಗುತ್ತಿಲ್ವೋ ಅಲ್ಲಿಯವರೆಗೂ ವಿದ್ಯಾರ್ಥಿ ಪರಿಷತ್ ತನ್ನ ಹೋರಾಟವನ್ನು ಮುಂದುವರಿಸಲಿದೆ. ಈ ಹಿಂದೆ ನಮಗೆ ತಿಳಿದಿರುವಂತೆ ಯಾವಾಗ ಸಿಬಿಐನ ತೀರ್ಪು ಬಂತೋ ಅದರ ವಾರದ ನಂತರ ವಿದ್ಯಾರ್ಥಿ ಪರಿಷತ್ ಪ್ರತಿ ರಾಜ್ಯದ ಎಲ್ಲ ಶಾಖೆಗಳಲ್ಲಿ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಮಾಡಿತು. ಹಾಗೆ ಇನ್ನೊಂದು ವಿಚಾರವನ್ನು ವಿದ್ಯಾರ್ಥಿ ಪರಿಷತ್ ಈ ವಿಚಾರವಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದು ಅದ್ಯಾವುದಂತ ಹೇಳಿದರೆ, ಈ ಸಹೋದರಿ ಸೌಜನ್ಯನ ವಿಷಯವನ್ನು ಇಟ್ಕೊಂಡಿಂದು ಏನು ಬೇರೆ ಬೇರೆ ಚಿಂತನೆಯ ವ್ಯಕ್ತಿಗಳೇನಿದ್ದಾರೆ ಅವರು ಇಂದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಒಂದು ಅವಹೇಳನ ಮಾಡುವಂತಹ ಒಂದು ಹವ್ಯಾಸ ಇಂದು ಮೂಡಿ ಬರ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ನ ಇನ್ನೊಂದು ಬೇಡಿಕೆ ಏನಂತ ಹೇಳಿದರೆ, ಅತ್ಯಾಚಾರಿಗಳಿಗೆ ಯಾರು ಆಗಿರಲಿ, ಅವರು ಎಷ್ಟೇ ಪ್ರಭಾವಿಗಳಾಗಿರಲಿ, ಅವರಿಗೆ ಒಂದು ಕಠಿಣವಾದ ಶಿಕ್ಷೆ ಆಗಬೇಕು, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಹಾಗೆಯೇ ಯಾವ ರೀತಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲಿನ ಅವಹೇಳನ ಆಗ್ತಾ ಇದೆಯೋ ಅವುಗಳು ನಿಲ್ಲಬೇಕು. ಈ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅವಹೇಳನವನ್ನು ವಿದ್ಯಾರ್ಥಿ ಪರಿಷತ್ ಎಂದಿಗೂ ಸಹಿಸುವುದಿಲ್ಲ. ಮತ್ತು ಇದರ ಹಿಂದೆ ಯಾರು ಕಾಣದ ಕೈಗಳಿರಲಿ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕೆನ್ನುವುದು ವಿದ್ಯಾರ್ಥಿ ಪರಿಷತ್ನ ಆಗ್ರಹ.